ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ರಕ್ಷಿತನಿಗೆ ಹೇಗೆ ವೋಟ್ ಮಾಡೋದು ಅಂತ ಕೂಡ ಹೇಳಿಕೊಡ್ತೇನೆ. ಯಾಕಂದರೆ ಸುಮಾರು ಮಂದಿ ನನಗೆ ಒಂದು ಕಮೆಂಟ್ಸಲ್ಲಿ ಕೂಡ ಕೇಳಿದ್ದಾರೆ ಅದು ಹೇಗೆ ವೋಟ್ ಮಾಡೋದಂತ ಹೇಳಿ. ಹಾಗೆಯೇ ಅವಳ ವಿಷಯದಲ್ಲಿ ಸ್ವಲ್ಪ ಮಾತನಾಡಲಿಕ್ಕೆ ಸಪೋರ್ಟ್ ಬಗ್ಗೆ ಮಾತನಾಡಲಿಕ್ಕಿದೆ. ಹಾಗೆಯೇ ನನಗೆ ಒಂದು ಬಹಳಷ್ಟು ಕಮೆಂಟ್ಸ್ ಬರ್ತಾ ಇದೆ. ಹಾಗೆಯೇ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂದರೆ ನನ್ನದೊಂದು ಕಾಸ್ಟ್ ಬಗ್ಗೆ ಒಂದು ಓಕೆ. ನಾನು ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಜರ್ನಿ 3 ವರ್ಷ ಆಗ್ತದೆ. ಈ ಒಂದು 3 ವರ್ಷದ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಎಲ್ಲೂ ಕೂಡ ನನ್ನ ಒಂದು ಜಾತಿಯ ಬಗ್ಗೆ ಮಾತನಾಡಲಿಲ್ಲ. ಯಾಕಂದರೆ ನಾವು ಜಾತಿ ಧರ್ಮದ ಬಗ್ಗೆ ಎಲ್ಲ ಮಾತನಾಡಿದರೆ ಅದು ಒಂಥರ ಪಾಲಿಟಿಕ್ಸ್, ರಾಜಕೀಯದಾಗಿ ಆಗ್ತದೆ. ಒಂಥರ ನಾವು ಸಿಂಪತಿ ಗೇನ್ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು, ಅದಕ್ಕೋಸ್ಕರ ನಾನು ಜಾತಿಯನ್ನು ಎಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರಲಿಲ್ಲ. ನಾನು ನನ್ನದು ಜಾತಿ ಕೂಡ ಎಲ್ಲೂ ಕೂಡ ಹೇಳಲಿಲ್ಲ. ಯಾಕಂದರೆ ನನಗೆ ನನ್ನದು ಟ್ಯಾಲೆಂಟ್ ನೋಡಿ, ನನ್ನದೊಂದು ಕಾನ್ಸೆಪ್ಟ್, ನನ್ನದೊಂದು ಕಂಟೆಂಟ್ ನೋಡಿ ಜನರು ಬರಲಿ ಅಂತ ಹೇಳಿ. ಮತ್ತು ಎಲ್ಲಿ ಕೂಡ ನಾನು ಹೊರಗಡೆ ಹೋಗುವಾಗ ಕೂಡ, ತಿರುಗಾಡಲಿಕ್ಕೆ ಕೂಡ ಹೋಗುವಾಗ ನನಗೆ ಬಾಯಿ ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಹಾಗೆ ಪ್ರತಿಯೊಂದು ಕಡೆ ತುಂಬ ಮಂದಿ ನನಗೆ ಸಿಗ್ತಾರೆ. ನನ್ನ ಎಷ್ಟೋ ಮಂದಿ ವ್ಯೂವರ್ಸ್ ಇರ್ತಾರೆ. ನನಗೆ ಬಾಯಿ ಬಿಟ್ಟು ಕೇಳ್ಬೋದು, ನೋಡಿ ನೀವು ಹೇಗೂ ನೋಡ್ತಿದ್ದೀರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಎಲ್ಲೂ ಕೂಡ ಕೇಳುವುದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವುದಿಲ್ಲ. ಯೂಟ್ಯೂಬಲ್ಲಿ ಆದರೆ ನಮ್ಮದೊಂದು ನಾವು ಹೇಳುವಾಗ ಲಾಸ್ಟಿಗೆ ಒಂದು ಹೇಳ್ತೇವೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಆದರೆ ಹೊರಗಡೆ ನಾನು ಎಲ್ಲೂ ಕೂಡ ಕೇಳುವುದಿಲ್ಲ. ನಾನು ಒಂದು ವೇಳೆ ಕೇಳ್ತಾ ಇದ್ರೆ, ಸಪೋರ್ಟ್ ಕೇಳ್ತಾ ಇದ್ರೆ ಎಷ್ಟೋ ಮಂದಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರು ಓಕೆ. ಹಾಗಾಗಿ ಅದು ನನ್ನದು ಆ್ಯಟಿಟ್ಯೂಡ್ ಅಂತಲ್ಲ, ನನಗೆ ಬರುವುದೇ ಇಲ್ಲ ಅದೊಂದು ಬಾಯಲ್ಲಿ ಹೇಳಲಿಕ್ಕೆ. ಹಾಗೆ ಮತ್ತು ಇನ್ನೊಂದು ಏನಂದರೆ, ನನಗೆ ಒಂದು ಮೆಸೇಜ್, ಇತ್ತೀಚೆಗೆ ಒಂದು ಮೆಸೇಜ್ ಬಂದದ್ದು ಇನ್ಸ್ಟಾಗ್ರಾಮಲ್ಲಿ. ಏನಂದರೆ, ನೀವು ಯಾಕೆ ರಕ್ಷಿತಾ ಶೆಟ್ಟಿಗೆ ಇಷ್ಟೊಂದು ಸಪೋರ್ಟ್ ಮಾಡೋದು, ನೀವು ಅವಳ ಜಾತಿಯ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇಷ್ಟು ಸಮಯ ನನ್ನ ಮೌನದಲ್ಲಿದ್ದೆ, ನನ್ನದೊಂದು ಜಾತಿಯ ಬಗ್ಗೆ ಮಾತನಾಡದೆ. ಎಷ್ಟೋ ಮಂದಿ ನನ್ನ ಕ್ಲೈಂಟ್ಸ್ ಕೂಡ ಕೇಳಿದ್ದಾರೆ ನನ್ನ ಕಾಸ್ಟ್ ಯಾವುದಂತ ಹೇಳಿ. ನಾನು ಇದುವರೆಗೂ ಹೇಳಿಲ್ಲ. ಅವರು ನನ್ನ ಕಾಸ್ಟಿನ ಬಗ್ಗೆ ಕೂಡ ಹೇಳಿದರು, ಆದರೂ ಕೂಡ ನಾನು ಬಾಯಿ ಬಿಡಲಿಲ್ಲ. ಅದಕ್ಕೆ ಒಂದು ಟೈಮ್ ಕೂಡಿ ಬರಬೇಕಂತೆ. ಅದು 2026ನೇ ಇಸವಿಯಲ್ಲಿ 2ನೇ ತಾರೀಕಿಗೆ ಇವತ್ತು ಹೇಳ್ತಾ ಇದ್ದೇನೆ ಓಕೆ. ಸೊ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಜಾತಿ ಪೂಜಾರಿ. ಪೂಜಾರಿ ಅಂದರೆ ಏನು? ಬಿಲ್ಲವ. ನೀವು ನಮ್ಮದೊಂದು ಮಂಗಳೂರಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ನೋಡಿರ್ಬೋದು, ಕುದ್ರೋಳಿ ದೇವಸ್ಥಾನ. ಇದರ ಮೇಯ್ನ್ ಸಂಸ್ಥಾಪಕ ಯಾರಂದರೆ ಜನಾರ್ದನ ಪೂಜಾರಿ. ಅವರದೇ ಜಾತಿ ನಾನು ಪೂಜಾರಿ ಅಂತ ಹೇಳ್ತಾ ಇದ್ದೇನೆ. ಪೂಜಾರಿಗೆ ಬಿರುವೇದಿ ಹೀಗೆಲ್ಲ ಹೆಸರಿದೆ ಓಕೆ. ಹಾಗೆ ನಾನೊಂದು ಪೂಜಾರಿ ಜಾತಿಯವಳು. ಮತ್ತು ಇನ್ನೊಂದು ಏನಂದರೆ ಎಂತ ಗೊತ್ತಾ, ನಮ್ಮದು ಒಂದು ಸರ್ನೇಮಲ್ಲಿ ನಮ್ಮ ಜಾತಿಯಲ್ಲಿ ಪೂಜಾರಿಯಲ್ಲಿ ನಮ್ಮದು ರಿಲೇಟಿವ್ಸ್ ಆಗಲಿ ಎಷ್ಟೋ ಮಂದಿ ಈಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿ ಹೋಗ್ತಾ ಇದ್ದಾರೆ ಓಕೆ. ಆದರೆ ನಾನೊಂದು ಬಹಳ ಹೆಮ್ಮೆ ಪಡುವಂಥ ವಿಷಯ ಏನಂದರೆ, ನನ್ನದು ಗಂಡ ಕೂಡ ನನ್ನದೇ ಸೇಮ್ ಕಾಸ್ಟ್ ಪೂಜಾರಿ ಆಗಿದ್ದಾರೆ. ನಮ್ಮದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜ್ ಆಗಿದ್ದೇವೆ. ಈಗಿನ ಜನ್ರೇಷನಲ್ಲಿ ಅದು ಜಾತಿ ಮತ ಭೇದ ಯಾವುದು ಬರುವುದಿಲ್ಲ. ಅವರು ಪ್ರೀತಿ ಮಾಡ್ತಾರೆ, ಪ್ರೀತಿ ಕುರುಡು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಜಾತಿ, ಯಾವುದೇ ಒಂದು ಜಾತಿ ಅಡ್ಡ ಬರೋದಿಲ್ಲ. ಹಾಗಾಗಿ ನಮ್ಮದು ರಿಲೇಟಿವ್ಸಲ್ಲಿ ಎಷ್ಟೋ ಮಂದಿ ಅಂತರ್ಜಾತಿಯ ವಿವಾಹ ಆಗಿದ್ದಾರೆ, ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಾರೆ, ಬೇರೆ ಬೇರೆ ಜಾತಿಯವರನ್ನು ಮದುವೆ ಆಗಿದ್ದಾರೆ. ಅದು ಅವರವರ ಪರ್ಸನಲ್. ಆದರೆ ನಾನು ಮಾತ್ರ ಪ್ಯೂರ್ ಆಗಿ ಪೂಜಾರಿ ಓಕೆ. ಹಾಗೆಯೇ ನಮ್ಮದೊಂದು ಗರುಡಿಯಲ್ಲಿ ಕೋಟಿ ಚೆನ್ನೈನದು ಇದು ಇದೆ, ಅದು ಕೂಡ ನಮ್ಮದು ಪೂಜಾರಿದೊಂದು ದನ. ಹಾಗೆ ತುಂಬ ಇತಿಹಾಸ ಇದೆ ನಮ್ಮ ಜಾತಿಯವರದು, ಪೂಜಾರಿಯವರದು ಹೇಳಲಿಕ್ಕೆ. ಮತ್ತು ಕೆಲವರು ನನಗೆ ಅಷ್ಟೊಂದು ಬೇಸರ ಯಾಕೆ ಆಯ್ತಂದರೆ, ಅವರಲ್ಲಿ ಮೆಸೇಜ್ ಮಾಡುವವರು ಹೇಳೋದು, ನೀವು ಶೆಟ್ಟಿಯವರು ಭಯಂಕರ ಇದ್ದೀರಿ, ಅವರ ಜಾತಿಗೆ ನೀನು ಇದು ಮಾಡೋದು ಹಾಗೆ ಮಾಡೋದು. ಈಗ ಹೆಚ್ಚಿನವರು ನನ್ನನ್ನು ಶೆಟ್ಟಿ ಅಂತ ಕೂಡ ಎಣಿಸಿದ್ರು ಓಕೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಪೂಜಾರಿ ಕಾಸ್ಟಲ್ಲಿ ಸರ್ನೇಮ್ ಆಗಿ ಸುವರ್ಣ ಬರ್ತದೆ. ನನ್ನ ಹಸ್ಬೆಂಡಿದು ಸರ್ನೇಮ್ ಸುವರ್ಣ. ಸೊ ನನ್ನ ಹಸ್ಬೆಂಡ್ ಬಾಂಬೆಯಲ್ಲಿ ಕಲ್ತವರೆಲ್ಲ, ಅವರದ್ದು ಎಜುಕೇಷನ್ ಎಲ್ಲ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಅಲ್ಲಿ ಎಲ್ಲ, ಮುಂಬೈಲೆಲ್ಲ ತಂದೆದು ಸರ್ನೇಮ್ ಇಡುವಂಥದ್ದು ಓಕೆ. ಹಾಗಾಗಿ ನನ್ನ ಮಕ್ಕಳದು ನೀವು ನೋಡಿರ್ಬೋದು, ಅವರದು ಮಕ್ಕಳದು ಸರ್ಟಿಫಿಕೇಟಲ್ಲಿ ಕೂಡ ಮೊನ್ನೆ ಕೂಡ ಅನೌನ್ಸ್, ನನ್ನ ಮಗ ಸೆಕೆಂಡ್ PUC ಬಂದಿದ್ದಲ್ಲ, ಆಗ ಅನೌನ್ಸ್ ಮಾಡುವಾಗ ಕೂಡ ನೀವು ನೋಡಿರ್ಬೋದು, ಭವಿಷ್ ಪಿ ಸುವರ್ಣ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಸೊ ಆ ಸರ್ನೇಮು ನನ್ನ ಹಸ್ಬೆಂಡಿದು. ನನ್ನ ಹಸ್ಬೆಂಡಿನ ಹೆಸರು ಪ್ರವೀಣ್ ಅಂತೇಳಿ, ಪ್ರವೀಣ್ ಸುವರ್ಣ ಅಂತ ಹೇಳಿ ಅವರದ್ದೇ ಸರ್ನೇಮ್ ನನ್ನ 2 ಮಕ್ಕಳಿಗೆ ಇಟ್ಟಿದ್ದಾರೆ. ದೊಡ್ಡವನದ ಹೆಸರು ಬ್ರಿಜೇಶ್ ಪಿ ಸುವರ್ಣ, ಸೆಕೆಂಡ್ ಮಗನದ ಹೆಸರು ಭವಿಷ್ ಪಿ ಸುವರ್ಣ ಅಂತ ಹೇಳಿ ಮುಂಬೈ ಸ್ಟೈಲಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಮಂಗಳೂರಲ್ಲಿ ಆದರೆ ನಮ್ಮದು ತಾಯಿದು ಸರ್ನೇಮ್ ಇಡುವಂಥದ್ದು. ನನ್ನದು ಸರ್ನೇಮ್ ಪೂಜಾರಿಯಲ್ಲಿ ಕೋಟ್ಯಾನ್ ಅಂತ ಹೇಳಿ ಓಕೆ.
ಸೊ ಹೀಗೆ ಈ ಒಂದು ನಮ್ಮ ಸುವರ್ಣ ಕೋಟ್ಯಾನ್ ಅಂತ ಹೇಳ್ತೇವಲ್ಲ, ಅಮೀನೆಲ್ಲ ಬರ್ತದಲ್ಲ, ಅದೇ ರೀತಿ ನಮ್ಮದೇ ಸರ್ನೇಮಲ್ಲಿ ಸೇಮ್ ಎಷ್ಟೋ ಮಂದಿಗೆ ಕನ್ಫ್ಯೂಸ್ ಇರ್ತದೆ. ಯಾಕಂದರೆ ಮೊಗವೀರ ಕಾಸ್ಟಲ್ಲಿ ಕೂಡ ನಮ್ಮದೇ ಒಂದು ಸರ್ನೇಮ್ ಬರ್ತದೆ, ಅವರಲ್ಲಿ ಕೂಡ ಸುವರ್ಣ ಇದೆ, ಅವರಲ್ಲಿ ಕೂಡ ಕೋಟ್ಯಾನ್ ಇದೆ. ಹಾಗಾಗಿ ಎಷ್ಟೋ ಮಂದಿ ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಕೊಚ್ಚಿ ಕ್ರಿಶ್ಚನ್ ಅಂತ ಹೇಳ್ತಾರೆ, ಪ್ರೊಟೆಸ್ಟೆಂಟ್, ಅವರಲ್ಲಿ ಕೂಡ ಸುವರ್ಣ ಹೀಗೆಲ್ಲ ಬರ್ತದೆ, ಅಂಚನೆ ಹೀಗೆಲ್ಲ ಬರ್ತದೆ. ಪ್ರೊಟೆಸ್ಟೆಂಟಲ್ಲಿ ಕೊಚ್ಚಿ ಕ್ರಿಶ್ಚನ್ ಅಂತ ಹೇಳ್ತಾರೆ, ಅವರಲ್ಲಿ ಕೂಡ ಬರ್ತದೆ ಸರ್ ನೇಮ್. ಓಕೆ, ಸೊ ನಿಮಗೆ ಈಗ ಅರ್ಥ ಆಯ್ತು ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಬಂದು ಜಾತಿಯ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಹಿಂದಿನ ಕಾಲ ಇತ್ತು ಜಾತಿಯ ಬಗ್ಗೆ ಎಲ್ಲ ಕೇಳಿ ಮಾತನಾಡೋದೆಲ್ಲ. ಈಗಿನ ಜನ್ರೇಷನಲ್ಲಿ, ನ್ಯೂ ಜನ್ರೇಷನಲ್ಲಿ ಯಾರು ಜಾತಿ ಮತಭೇದ ಇರುವುದಿಲ್ಲ. ಅದು ಸ್ವಲ್ಪ ಅನ್ಎಜುಕೇಟ್ನವರು ಕೇಳ್ತಾರೆ, ಎಜುಕೇಟೆಡ್ನವರು ಯಾರೂ ಕೇಳುವುದಿಲ್ಲ ಜಾತಿ ಬಗ್ಗೆ. ಓಕೆ, ಈಗ ನಿಮಗೆ ಕ್ಲಿಯರ್ ಆಗಿರ್ಬೋದು. ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡುವಂತ. ಯಾಕೆ ನಾನು ಅವಳು ಶೆಟ್ಟಿ ಅಂತ ಹೇಳಿ ನಾನು ಎಲ್ಲಿಯಾದರೂ ಹಿಂದೆ ಹಾಕಿದ್ನಾ? ಇಲ್ಲ. ಯಾಕಂದರೆ ನಾವು ಮೇನ್ ನೋಡೋದು ನಮ್ಮ ಮನುಷ್ಯತ್ವ. ಆ ಹುಡುಗಿ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದಾಳೆ, ಅದೇ ರೀತಿ ಸ್ಟ್ರೇಟ್ ಫಾರ್ವರ್ಡು, ಬೋಲ್ಡ್ ಇದ್ದಾಳೆ ಹುಡುಗಿ, ಒಳ್ಳೆ ಪ್ಯೂರ್ ಸೋಲು. ಹಾಗಾಗಿ ನಾನು ಯಾರಿಗೂ ಕೂಡ, ನಾನು ಅವಳಂತಲ್ಲ, ನಾನು ಎಲ್ಲರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೇನೆ ಖಂಡಿತವಾಗ್ಲೂ. ನಾನು ಎಷ್ಟೋ ಮಂದಿಗೆ, ಬಡವರಿಗೆ ದಾನ ಧರ್ಮ ಮಾಡಿದ್ದೇನೆ. ಎಲ್ಲಿಯಾದರೂ ನಾನು ಜಾತಿ ಧರ್ಮ ನೋಡಿದ್ದೇನೆ? ನಮ್ಮ ಪೂಜಾರಿಯವರಿಗೆ ಮಾತ್ರ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದೇನೆ? ಇಲ್ಲ. ನಾನೊಂದು 3 ಕಡೆಗೆ ಒಂದು ಹೆಲ್ಪ್ ಮಾಡಿದ್ದೇನೆ, ಪಾಪದವರಿಗೆ, ಬಡವರಿಗೆ. ಅದು ಕೂಡ ಜಾತಿ ಮತ ಭೇದವಿಲ್ಲದೆ. ಜಾತಿ ಯಾವುದು ಗೊತ್ತಾ? ಒಂದೇ ಜಾತಿ ಒಂದೇ ಮತ, ಹೆಣ್ಣು ಜಾತಿ ಗಂಡು ಜಾತಿ, ಇಷ್ಟೇ. ಈಗ ನಮಗೆ ಒಂದು ಆಕ್ಸಿಡೆಂಟ್ ಆದರೆ, ಇನ್ ಕೇಸ್ ಏನಾದರೂ ಒಂದು ಆಯಿತು, ಎಮರ್ಜೆನ್ಸಿ ಆಯಿತು, ಆಗ ನೀವು ಬ್ಲಡ್ ಕೊಡುವಾಗ ನೀವು ಯಾವ ಜಾತಿ ಅಂತ ಕೇಳ್ತಾರೆ? ಇಲ್ಲಲ್ಲ. ಯಾವುದೇ ಒಂದು ಜಾತಿ ಆದರೂ ಆ ಒಂದು ಪೇಷಂಟಿಗೆ ಅರ್ಜೆಂಟ್ ಎಮರ್ಜೆನ್ಸಿ ಬ್ಲಡ್ ಬೇಕಿರ್ತದೆ, ಆವಾಗ ಜಾತಿ ಅಂತ ನೋಡ್ಲಿಕ್ಕೆ ಆಗ್ತದೆ? ಇಲ್ಲ, ಕೊಡ್ತಾರೆ. ಆಗ ರಕ್ತದಲ್ಲಿ ಯಾವುದೇ ಒಂದು ಇದು ಇರುವುದಿಲ್ಲ, ತಾರತಮ್ಯ ಇರುವುದಿಲ್ಲ, ಯಾವುದೇ ಒಂದು ಜಾತಿಯದು ರಕ್ತ ಹೋಗ್ತದೆ. ಹಾಗಾಗಿ ಈ ಒಂದು ಜಾತಿಯ ಬಗ್ಗೆ ಮಾತನಾಡೋದು ಬಿಟ್ಟು ಬಿಡಿ ಅಂತ ನಾನು ಹೇಳೋದು. ನನ್ನದು ಅವತ್ತು ಕೂಡ ನಾನು Q&Aಯಲ್ಲಿ ಕೂಡ ನಾನು ಕೇಳೋ 2-3 ಕ್ವಶನ್ ಮಾತ್ರ ಇದ್ದದ್ದು. ನನಗೆ ತುಂಬ ಕ್ವಶನ್ ನನ್ನ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ ನನಗೆ ಒಂದು Q&A ಇದು ಕಾನ್ಸೆಪ್ಟ್ ಇಡ್ಬೋದು, ಅದರಲ್ಲಿ ನನಗೆ ಎಲ್ಲ ಕೇಳ್ಬೋದು. ಅದರಲ್ಲಿ ಕೂಡ ಎಷ್ಟೋ ಮಂದಿ ಕೇಳಿದರು. ಆದರೂ ನಾನು ಈ ಒಂದು ಸುದಿನ ಬಂತು. ಯಾಕಂದರೆ ಆ ಹುಡುಗಿಗೆ ನೀವು ಅಷ್ಟೊಂದು ಯಾಕೆ ಶೆಟ್ಟಿ ಅಂತ ಹೇಳಿ ಅವಳಿಗೆ ಯಾಕೆ ಇವತ್ತು ನಿಮಗೆ ಗೊತ್ತಾಯ್ತಲ್ಲ, ನಾನು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಯಾವುದಕ್ಕೂ ನಾವು ಮೇಯ್ನ್ ಅಂದರೆ ಮನುಷ್ಯತ್ವ ಬೇಕು. ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಿದ್ದೀನಿ ನನ್ನಿಂದ ಆಗುವಷ್ಟು. ಇನ್ನು ಕೇವಲ ಇರುವುದು 2 ವಾರದಲ್ಲಿ ಆ ಒಂದು ಹುಡುಗಿ ಬರ್ತಾಳೆ. ಮತ್ತಿದು ಈಗ ಹೆಚ್ಚಿನವರಿಗೆ ಆಗ್ಬೋದು, ಈ ಹೆಂಗಸು ಇದನ್ನೇ ಮಾಡ್ಕೊಂಡು, ಯಾಕಂದರೆ ಇನ್ನು 2 ವಾರ ಇರುವುದು, ಗೊತ್ತಾಯ್ತಾ? ಮತ್ತು ನಾನು ಮೊನ್ನೆ ಲೈವಲ್ಲಿಗೆ ಕೂಡ ಬಂದಿದ್ದೆ. ಲೈವಲ್ಲಿ ಕೂಡ ನಮ್ಮದೇ ಒಬ್ಬರು ಹೇಳಿದರು, 70 ಗ್ರ್ಯಾಂಡ್ ಫಿನಾಲೆ ಇದೆ, ಅದರಲ್ಲಿ ಟಾಪ್ 1 ಟಾಪ್ 2 ಗಿಲ್ಲಿ ಮತ್ತು ರಕ್ಷಿತಾ ಇದ್ದಾರೆ ಅಂತ ಹೇಳಿದರು. ಹೋಗ್ತಿಲ್ಲ, ಯಾಕಂದರೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಯಾಕಂದರೆ ಯಾರು ಆಟ ಆಡೋದವರು ಕೂಡ ಮುಂದೆ ಬರ್ತಾ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು ಯಾರಂತೇಳಿ, ಸ್ಪಂದನ. ಹಾಗಾಗಿ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಏನಂತ ಹೇಳಿ. ಆದರೆ ನಮ್ಮೆಲ್ಲರದ್ದು ಸಪೋರ್ಟು ಈ ಹುಡುಗಿಗೇನೆ ಇರಲಿ ಅಂತ ಹೇಳೋದು. ಇನ್ನೊಂದು ಏನಂದರೆ, ನನಗೆ ಒಂದು ಫೇಸ್ಬುಕ್ಕಲ್ಲಿ ಕೂಡ ನನಗೆ ಮೆಸೇಜ್ ಬಂದಿತ್ತು. ಏನಂದರೆ, ಧ್ರುವಂತು ಪೂಜಾರಿ ಅಲ್ವಾ, ನೀವು ಪೂಜಾರಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಕೇಳಿದರು. ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದರು. ಆವಾಗ ನಾನು ಹೇಳಿದೆ, ಅವನದು ಚರಿತ್ ಪೂಜಾರಿ ಅಂತ ಉಂಟು ಮೇನ್ ಹೆಸರು, ಇದಕ್ಕೋಸ್ಕರ ಚೇಂಜ್ ಮಾಡಿದಂತ ಕೂಡ ಹೇಳ್ತಾ ಇದ್ದಾರೆ. ಅದು ಹಾಗೆ ಉಂಟು ನ್ಯೂಸು. ಆಗ ನಾನು ಹೇಳಿದೆ, ನಾನು ಖಂಡಿತವಾಗ್ಲೂ ಯಾವುದೇ ಒಂದು ಜಾತಿ ಮತವಿಲ್ಲದೆ ನಾನು ಸಪೋರ್ಟ್ ಮಾಡ್ತೇನೆ. ಆ ಹುಡುಗಿಗೆ ತುಂಬ ಅವನು ಇನ್ಸಲ್ಟ್ ಮಾಡ್ತಿದ್ದ, ಮತ್ತು ತುಂಬ ಇದು ಮಾಡ್ತಿದ್ದ. ಆದರೆ ಇತ್ತೀಚಿನ ಅವನದೊಂದು ಆ್ಯಕ್ಟಿವಿಟೀಸ್ ನೋಡುವಾಗ ತುಂಬ ಒಳ್ಳೆಯದಾನೆ. ಯಾಕಂದರೆ ಫಸ್ಟಿಗೆ ಒಂಥರ ವಿಲನ್ ಆಗಿ ನಮಗೆ ಎಲ್ಲರಿಗೂ ಕಣ್ಣಿಗೆ ಕಾಣ್ತಿತ್ತು. ಅವನಂದರೆ ತುಂಬ ಆ್ಯರೋಗೆಂಟ್ ಇದ್ದಾನೆ, ಮಾತನಾಡುವಾಗ ಒಂಥರ ಹ್ಯಾರಾಸ್ಮೆಂಟ್ ಮಾಡ್ತಾನೆ, ಬುಲ್ಲಿಂಗ್ ಮಾಡ್ತಾನೆ, ತುಂಬ ಒಂಥರ ಅತಿರೇಕ ಮಾಡಿ ಮಾತನಾಡ್ತಿದ್ದ ಯಾರು ಧ್ರುವಂತು. ಓಕೆ, ಆ ಟೈಮಲ್ಲಿ ನಾನು ಹೇಳಿದೆ. ಅದರ ನಂತರ ಇತ್ತೀಚೆಗೆ ನೋಡುವಾಗ ಅವನು ಅಶ್ವಿನಿ ಗೌಡನ ಹತ್ರ ಕೂಡ ಹೇಳ್ತಾನೆ, ರಕ್ಷಿತಾ ಶೆಟ್ಟಿ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಮೊದಲೇ ಗೊತ್ತಿರ್ತದೆ, ಅವಳು ಹೇಳ್ತಾಳೆ, ನಾವೇನು ಇದು ಜಡ್ಜ್ ಮಾಡುವಾಗ ನಾವೇನು ದೇವರಲ್ಲ ಒಬ್ಬರನ್ನು ಜಡ್ಜ್ ಮಾಡಲಿಕ್ಕೆ ಅಂತ ಹೇಳ್ತಾಳೆ, ಅವಳು ಮಾತನಾಡೋ ಪಾಯಿಂಟ್ ಕರೆಕ್ಟ್ ಇರ್ತದೆ ಅಂತ ಕೂತ್ಕೊಂಡು ಅಶ್ವಿನಿ ಗೌಡನ ಹತ್ರ ಯಾರು ಹೇಳ್ತಾನೆ? ಧ್ರುವಂತ್ ಹೇಳ್ತಾನೆ. ಮತ್ತು ಇನ್ನೊಂದು ನಿಮಗೆ ನೆನಪಿರ್ಬೋದು, ನಾನು ಅವತ್ತು ಹೇಳಿರ್ತೇನೆ,
ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತನ್ನು ಯಾಕೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂದರೆ, ಅವರು ಹಾವು ಮುಂಗುಸಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಹೊರಗಡೆ ಬರುವಾಗ ಅವರದ್ದು ಇಬ್ಬರದ್ದು ಬಾಂಡಿಂಗ್ ಒಳ್ಳೆದಿರ್ತದೆ ಅಂತ ಹೇಳಿದ್ದೆ ನಾನು. ಈ ಒಂದು ಮಾತು 100% ಸತ್ಯ. ಯಾಕಂದರೆ ಇಬ್ಬರು ಅವನಿಗೆ ಅವಳ ಮೇಲೆ ಎಷ್ಟೋ ಒಂದು ಮುಂಗೋಪೆತ್ತು, ತುಂಬ ಅವನು ಒಂಥರ ಅವಳನ್ನು ದೂರಿ ಮಾತನಾಡ್ತಿ ಜಗಳ ಮಾಡ್ತಿದ್ದ ವಿನಾಕಾರಣ. ಇವಳದೆಲ್ಲ ರಿಯಲ್ ಕ್ಯಾರೆಕ್ಟರ್ ಅವನಿಗೆ ಸೀಕ್ರೆಟ್ ರೂಮಲ್ಲಿ ಗೊತ್ತಾಯಿತು. ಹಾಗಾಗಿ ಅದೇ ಒಂದು ವಿಷಯವನ್ನು ಅಶ್ವಿನಿ ಗೌಡನ ಹತ್ರ ಹೇಳ್ತಾನೆ ಕೂಡ ಅವನು. ಅವಳು ನಿಜವಾಗಿ ಒಳ್ಳೆದಿದ್ದಾಳೆ, ಮೆಚೂರ್ಡ್ ಮೈಂಡ್, ಅವಳಿಗೆ ಗೊತ್ತಾಗ್ತದೆ ಮೊದಲೇ ಅಂತ ಹೇಳ್ತಾನೆ. ಓಕೆ. ಮತ್ತೆ ಇನ್ನೊಂದು ಏನಂದರೆ, ಎಷ್ಟೋ ಮಂದಿ ನನಗೆ ಇಲ್ಲಿ ಕಮೆಂಟ್ಸಲ್ಲಿ ಬಂದು ಹೇಳ್ತಾರೆ, ರಕ್ಷಿತಾ ಶೆಟ್ಟಿಗೆ ತುಂಬ ಜಲಸ್ ಇದೆ, ಅವಳಿಗೆ ಅವಳೊಟ್ಟಿಗೆ ಹುಡುಗರು ಮಾತನಾಡ್ಬೇಕಂತ ಇರ್ತದೆ, ಬೇರೆ ಹುಡುಗಿಯರು ಮಾತನಾಡುವಾಗ ಅವಳಿಗೆ ಒಂಥರ ಜಲಸೆ ಆಗ್ತದೆ ಅಂತ ಹೇಳಿ. ನಾನೊಂದು ಹೇಳೋದು, ಆ ಹುಡುಗಿ ಉಂಟಲ್ಲ ಪ್ರೀತಿಗೆ ತವಕ ಮಾಡ್ತಾ ಇರ್ತಾಳೆ. ಅಶ್ವಿನಿ ಗೌಡ ಅವಳನ್ನು ಅಪ್ಪಿಡಿಯುವಾಗ ಕೂಡ ಕಣ್ಣೀರಿಡ್ತಾಳೆ. ಯಾಕಂದರೆ ಅವಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಳೆ. ತುಂಬ ಪೊಸೆಸಿವ್ ಹುಡುಗಿ, ತುಂಬ ಸೆನ್ಸಿಟಿವ್ ಹುಡುಗಿ. ಯಾರಾದರೂ ಒಂದು ಅವಳನ್ನು ಪ್ರೀತಿ ಮಾಡಿದರೆ ಆ ಪ್ರೀತಿ ಸ್ವಲ್ಪ ಕಮ್ಮಿ ಆಗುವಾಗ ಅವಳಿಗೆ ಒಂಥರ ಮನಸ್ಸಲ್ಲಿ ಆಗ್ತದೆ, ಅಯ್ಯೋ ನನ್ನನ್ನು ಇವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಆಗ್ತದೆ. ಅದು ಅಫ್ಕೋರ್ಸ್ ಅವಳಿಗಂತಲ್ಲ, ಸೆನ್ಸಿಟಿವ್ ಹಾರ್ಟ್ ಯಾರಿಗಿದೆ, ತುಂಬ ಪೊಸೆಸಿವ್ ಯಾರಿಗಿರ್ತಾರೆ ಅವರಿಗೆ ಆ ಟೈಪ್ ಆಗ್ತದೆ. ಹಾಗಾಗಿ ಅವಳೊಂಥರ ಇದು ಆಗ್ತದೆ. ಗಿಲ್ಲಿ ಕೂಡ ಹಾಗೇನೆ, ಅವಳೊಟ್ಟಿಗೆ ಜಾಸ್ತಿ ಆಟ ಆಡ್ತಾ ಇದು ತಮಾಷೆ ಮಾಡ್ತಾ ಗೇಲಿ ಮಾಡ್ತಾ ಎಲ್ಲ ಇರ್ತಾನೆ. ಮೊದಲು ತುಂಬ ಕ್ಲೋಸ್ ಇರ್ತಾನೆ, ಅದರ ನಂತರ ಇಮ್ಮಿಡಿಯೇಟ್ ಅವನದು ಬಿಹೇವಿಯರ್ ಚೇಂಜ್ ಆಗ್ತದೆ. ಅವನು ಜಾಸ್ತಿ ಕಾವು ಅಂತ ಹೇಳ್ತಾನೆ. ಅದರ ನಂತರ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರ ಮೇಲೆ, ಗಿಲ್ಲಿ ಮೇಲೆ. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಸೂರಜ್ ಕೂಡ ತುಂಬಾ ಅಟ್ಯಾಚ್ಮೆಂಟ್ ಇತ್ತು, ಒಂಥರ ಅಣ್ಣ ತಂಗಿಯ ಬಾಂಧವ್ಯ ಇತ್ತು. ಅವನು ಕೂಡ ಎಲಿಮಿನೇಟ್ ಆಗಿ ಹೋದ. ಅದರ ನಂತರ ರಘು ಜೊತೆ ಇವಳದು ಬಾಂಧವ್ಯ ಒಳ್ಳೆದಿತ್ತು, ಒಳ್ಳೆ ರೀತಿಯಲ್ಲಿ ಮಾತನಾಡ್ತಿದ್ರು. ಅವಳು ಎಲಿಮಿನೇಷನ್ ಆಗಿ ಹೋದ್ಲಂತೇಳಿ ಅವನು ಕೂಡ ಒಂದು ಉಂಗುರವನ್ನು ತಂದು ಕೊಡ್ತಾನೆ. ಮತ್ತೆ ತುಂಬಾ ಹೇಳ್ತಾ ಇರ್ತಾನೆ, ತುಂಬಾ ಬೇಸರ ಆಗ್ತದೆ ಅಂತೇಳಿ. ಯಾವಾಗ ಸೂರಜ್ ಹೊರಗಡೆ ಹೋದ್ನ, ಅದರ ನಂತರ ರಾಶಿಕಾ ರಘುಗೆ ಒಟ್ಟಿಗೆ ಆಗ್ತದೆ, ಕನೆಕ್ಷನ್ ಆಗ್ತದೆ. ಒಂಥರ ಅಣ್ಣ ತಂಗಿಯ ಬಾಂಧವ್ಯ, ಅಲ್ಲಿ ಬಾಂಡಿಂಗ್ ಕನೆಕ್ಷನ್ ಆಗ್ತದೆ. ಓಕೆ. ಆಗ ಅವನು ರಘು ಏನು ಮಾಡ್ತಾನೆ, ಜಾಸ್ತಿ ರಾಶಿಕನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ, ಜಾಸ್ತಿ ಅವಳ ಜೊತೆ ಸಮಯ ಕಳೀತಾನೆ. ಓಕೆ. ಆವಾಗ ಈ ಹುಡುಗಿಗೆ ಎಂತಾಗ್ತದೆ, ನನ್ನ ಜೊತೆ ರಘು ಅಣ್ಣ ಒಟ್ಟಿಗೆ ಮಾತನಾಡ್ತಾ ಗೇಲಿ ಮಾಡ್ತಾ ಎಲ್ಲ ಇದ್ರು, ಈಗ ರಾಶಿಕನ ಜೊತೆ ಜಾಸ್ತಿ ಮಾತನಾಡ್ತಿದ್ದಾರಲ್ಲ ಅಂತ ಹೇಳಿ. ಅದಕ್ಕೆ ಕೂಡ ನಿನ್ನೆದೊಂದು ನಾನೊಂದು ಪ್ರೊಮೋ ನೋಡಿದೆ, ಅದರಲ್ಲಿ ಧನುಷ್ ಹೇಳ್ತಾ ಇದ್ದಾನೆ, ನೀನು ಯಾಕೆ ಇಷ್ಟೊಂದು ಪೊಸೆಸಿವ್ ಆಗ್ತೀಯಾ, ಇವಳು ಸ್ಪಂದನ ಕೂಡ ತುಂಬ ತಮಾಷೆ ಮಾಡ್ತಿದ್ದಾಳೆ, ನೀನು ಯಾಕೆ ಪೊಸೆಸಿವ್ ಆಗೋದು, ಇವಳು ರಘು ರಾಶಿಕನ ಜೊತೆ ಕೂತ್ಕೊಂಡದಕ್ಕೆ ಇವಳು ಈ ರೀತಿ ಹೇಳ್ತಿದ್ದಾಳೆ ಅಂತ. ನಿಜವಾಗಿ ಅಲ್ಲ ಪಾಪ, ಆ ಹುಡುಗಿಗೆ ಎಲ್ಲರೂ ಯಾರು ಎಷ್ಟು ಪ್ರೀತಿ ಮಾಡ್ತಾರೆ, ಅದರ ನಂತರ ಅವರಿಗೆ ಚೂರು ಚೇಂಜಸ್ ಆಗುವಾಗ ಈ ಹುಡುಗಿಗೆ ತುಂಬ ಹರ್ಟ್ ಆಗ್ತದೆ. ಅದಕ್ಕೋಸ್ಕರ ಮತ್ತೆ ಜಲಸಿ ಗಿಲಸಿ ಎಲ್ಲ ಏನಿಲ್ಲ ಅಂತ ಹುಡುಗಿ ಎಲ್ಲ ಅವಳು. ಯಾಕಂದರೆ ಅವಳದು ವ್ಯಕ್ತಿಗತವಾಗಿ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ, ಕೇವಲ ಆನ್ ಸ್ಕ್ರೀನ್ ವಿಡಿಯೋದಲ್ಲಿ ನೋಡ್ತಾರೆ, ಜಡ್ಜ್ ಮಾಡ್ತಾರೆ. ಅವಳು ಎಷ್ಟೋ ಒಂದು ವೃದ್ಧಾಶ್ರಮಕ್ಕೆ, ಅವಳ ಬರ್ತ್ಡೇ ಇರುವಾಗ ವೃದ್ಧಾಶ್ರಮಕ್ಕೆ ಹೋಗಿ ಎಲ್ಲ ಫುಡ್ ಎಲ್ಲ ಡೊನೇಟ್ ಮಾಡಿದ್ದಾಳೆ. ಹಾಗೆಯೇ ಒಂದು ಸಣ್ಣ ಮಕ್ಕಳನ್ನು ಮುಖದಲ್ಲಿ ಸ್ಮೈಲ್ ತರಲಿಕ್ಕೆ ಅವರಿಗೊಂದು ಕೊಂಡೋಗಿ ಒಂದು ಮಿಕ್ಕಿ ಮೌಸ್ನಾಗೆ ಒಂದು ಇದು ಹಾಕಿ, ವೇಷ ಹಾಕಿ ಅಲ್ಲಿ ಒಂದು ಹೋಗಿ ಮಕ್ಕಳಿಗೆ ಸ್ವೀಟ್ಸ್ ಎಲ್ಲ ಕೊಡ್ತಾಳೆ. ಇದು ಅವಳ ವ್ಯಕ್ತಿಗತವಾಗಿ ನಾನು ನೋಡಿದಂತಹ ಒಂದು ರಕ್ಷಿತಾ. ಒಳ್ಳೆ ಒಂದು ಹುಡುಗಿ, ಹಾರ್ಟ್ ಪ್ಯೂರ್ ಇದೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾಳೆ, ಮತ್ತು ತುಂಬ ಹಾರ್ಡ್ ವರ್ಕರ್. ಸೊ ಅವಳ ಬಗ್ಗೆ ಗೊತ್ತಿಲ್ಲದವರು ದಯವಿಟ್ಟು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಏನು ಕೆಟ್ಟದಾಗಿ ಹೇಳಬೇಡಿ. ಒಂದು ವೇಳೆ ನಿಮಗೆ ಅವಳಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗದಿದ್ದರೆ, ಇಷ್ಟ ಇಲ್ಲದಿದ್ದರೆ ಬಿಟ್ಟು ಬಿಡಿ. ಅಲ್ಲ, ಯಾಕೆ ಬೇರೆಯವರ ಮಕ್ಕಳಿಗೆ ನೀವು ಇಲ್ಲಿ ಬಂದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ದೂರುದು ಅಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಯಾರಿಗೆ ಸಹ ನಮಗೆ ದೂರಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ಇರಬಹುದು, ನೀವು ಕೂಡ ಒಂದು ತಾಯಿಯ ಸ್ಥಾನದಲ್ಲಿ ಇರ್ಬೋದು. ಹಾಗಾಗಿ ಬೇರೆ ಹುಡುಗಿಯರನ್ನು ನಿಮಗೆ ದೂರಿ ಮಾತನಾಡೋ, ಕೆಟ್ಟದಾಗಿ ಹೇಳುವಂಥದ್ದು ಯಾರಿಗೂ ಕೂಡ ಅಧಿಕಾರ ಕೊಡೋದಿಲ್ಲ. ಜಡ್ಜ್ಮೆಂಟ್ ಕೊಡೋದು ಯಾರು ಗೊತ್ತಾ, ಕೇವಲ ದೇವರ ಮಾತ್ರ. ನೀವೇನು ದೇವರಲ್ಲ. ಓಕೆ. ಯಾರು ಕೂಡ ಸಾಚಗಳು ಕೂಡ ಅಲ್ಲ, ಯಾರು ಕೂಡ ಒಂದು ತಪ್ಪು ಮಾಡದೆ ಯಾರು ಇದುವರೆಗೂ ಬದುಕಿದ್ದೀರಾ. ಪ್ರತಿಯೊಂದು ಮನುಷ್ಯ ಹೇಳಿದ ನಂತರ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ತಪ್ಪಿಗೆ ಕೂಡ ಮರ ಏನು ತಪ್ಪು ಮಾಡೋದಿಲ್ಲ, ಮನುಷ್ಯರು ತಪ್ಪು ಮಾಡ್ತಾರೆ. ಯಾರು ಕೂಡ ನನ್ನ ಲೆಕ್ಕದಲ್ಲಿ ಸಾಚಗಳು ಯಾರೂ ಅಲ್ಲ. ಹಾಗಾಗಿ ನೀವು ಒಂದು ವೇಳೆ ಅವಳನ್ನು ಜಡ್ಜ್ಮೆಂಟ್ ಮಾಡೋದಾದರೆ ಇನ್ನೊಂದು 4 ಬೆರಳು ನಮ್ಮನ್ನು ತೋರಿಸ್ತಾ ಇರ್ತದಂತೆ. ಸೊ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ. ಪ್ರತಿಯೊಬ್ಬರು ಪರ್ಫೆಕ್ಟ್ ಅಂತ ಯಾರು ಇರೋದಿಲ್ಲ, ಈ ಜನ್ಮದಲ್ಲಿ ಯಾರು ಪರ್ಫೆಕ್ಟ್ ಅಂತ ಇರೋದಿಲ್ಲ.
ಆಗೋದಿಲ್ಲ. ಪ್ರತಿಯೊಬ್ಬರು ಏನಾದರೂ ಒಂದು ಮಿಸ್ಟೇಕ್ ಮಾಡದೇ ಇರ್ತಾರೆ. ಪ್ರತಿಯೊಬ್ಬರಲ್ಲೂ ಒಂದು ಎಂತ ಹೇಳ್ತಾರೆ, ಒಂದು ದೋಷ ಇದ್ದೇ ಇರ್ತದೆ. ಹಾಗಾಗಿ ಯಾರು ಪ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಬ್ಬರನ್ನು ಜಡ್ಜ್ಮೆಂಟ್ ಮಾಡೋದು ನಿಲ್ಲಿಸಿ, ಇನ್ನು ಸ್ವಲ್ಪ ದಿನ ಇರುವುದು. ಹಾಗಾಗಿ ಅವಳನ್ನೊಂದು ನಾನು ಇಂಥವರೇ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇಲ್ಲ. ನನ್ನದೊಂದು ಕರ್ತವ್ಯ ಏನಂದರೆ, ನಾನೊಂದು ವಿಡಿಯೋ ಮಾಡಿದ ನಂತರ ನಾನು ಅವಳ ಸಪೋರ್ಟರ್ ಸ್ಪೆಷಲಿ. ಸೊ ನಾನು ಎಲ್ರಿಗೆ ಹೇಳೋದು, ಯಾರೆಲ್ಲ ರಕ್ಷಿತಾ ಶೆಟ್ಟಿಗೆ ಒಂದು ಪ್ರೀತಿಸ್ತಾ ಇದ್ದೀರಾ, ಯಾರೆಲ್ಲ ಅವಳೇ ಒಂದು ವಿನ್ನಾಗಿ ಬರಬೇಕಂತ ಹೇಳ್ತಿದ್ದೀರಾ, ಅವರಿಗೆಲ್ಲ ನಾನು ಇವತ್ತೊಂದು ಹೇಳಿಕೊಡ್ತಿದ್ದೀನಿ ಅದು ಹೇಗೆ ವೋಟಿಂಗ್ ಮಾಡೋದಂತ ಹೇಳಿ. ಈ ವಾರದಲ್ಲಿ ನಮ್ಮ ಒಂದು ರಕ್ಷಿತಾ ಇದರಲ್ಲಿ ಎಲಿಮಿನೇಟ್ ಇದರಲ್ಲಿ ಇಲ್ಲ. ಹಾಗಾಗಿ ಕೇವಲ ಒಂದು 5 ಮಂದಿದು ಮಾತ್ರ ಇದೆ. ಅವರದಲ್ಲಿ ಫೋಟೋ ಬರ್ತದೆ. ಹಾಗೆ ನಿಮಗೆ ಇಷ್ಟ ಇದ್ದವರಿಗೆ ಅಲ್ಲಿ ವೋಟ್ ಮಾಡ್ಬೋದು. ಮತ್ತು ರಕ್ಷಿತಾ ಶೆಟ್ಟಿ ಈ ವಾರದಲ್ಲಿ ಇಲ್ಲ ಅದರಲ್ಲಿ. ಹಾಗಾಗಿ ಮತ್ತು ನಾನು ಅದು ಹೇಗೆ ಮಾಡೋದಂತ ಕೂಡ ನಾನು ಹೇಳಿಕೊಡ್ತೇನೆ. ನೋಡಿ, ಇಲ್ಲಿ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ನೋಡಿ. ಇಲ್ಲಿ ಮಸ್ತ್ ಜನ ವೋಟಿಂಗ್ ಎಂಚ ಮನ್ಪೊಂದು ಕೇನೋ ನಿಂತಿರು. ಅವು ಏನು ಪಂದ್ ಕೊರೊಂದುಲ್ಲೆ ತುಲೆ ಎಂಚ ಜಿಯೋ ಹಾಟ್ಸ್ಟಾರ್ ಪಣ್ಣದು ಒಂಜಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಡು ಪ್ಲೇಸ್ಟೋರ್ ಹಿಡ್ದು. ಅದಕ್ಕೆ ಅವೇನು ಕ್ಲಿಕ್ ಕೊರ್ಲಿ ತುಲೆ ಕ್ಲಿಕ್ ಕೊರ್ನಾಗ ಬಿಗ್ ಬಾಸ್ ಒಂದು ಬರ್ಪುಣು. ಓಕೆ, ಐದಕ್ಕ ವಾಚ್ ನಾವು ಗೊತ್ತುಲೆ ಐದಕ್ಕ ಸೈಡ್ ಇಡುನತೆ ಓಟ್ ಒಂದು ಬರ್ಪುಣು. ಓಟನ್ನು ಓಪನ್ ಮಾಡ್ಪುಲೆ ಅದನಗ ಇತ್ತೆ ನಿಕ್ಲೆಗ್ ಅಲ್ಪ ಇತ್ತೆ ರಕ್ಷಿತಾ ಇಂಚಲ್ಲ ಸೇವ್ ಆದುಲ್ಲಲ್ಲ ಈ ವಾರಡು. ಇತ್ತೆ ಮೊಕ್ಕಲು 5 ಜನ ಉಲ್ಲೇರು ಅಂಚ ಏರ್ ಕಂಟೆಸ್ಟೆಂಟ್ ಉಪ್ಪು ಇರ್ತಿಲ್ಲ ನಿಕ್ಲ ಏರ್ ಇಷ್ಟದಕ್ಲು ಉಲ್ಲಿರ್ತಿಲ್ಲ ಅಕ್ಲೆಗ್ ನಮಕ್ ಓಟು ಮನ್ಪೊಲಿ 99 ಓಟು ಮನ್ಪೊಲಿ. ಓಕೆ, ಒರಿಯಗ್ 99 ಪಾಡಲಿ ಓಟು ಅಂಚ ನಿಕ್ಲೆ ಗೊತ್ತಾನಂದು ಯಾನು ಎನ್ನುವೇನು. ನಮ್ಮ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಇದರಲ್ಲಿಲ್ಲ, ಡೇಂಜರ್ ಝೋನಲ್ಲಿ ಇಲ್ಲ. ಕೇವಲ 5 ಮಂದಿ ಮಾತ್ರ ಕಂಟೆಸ್ಟೆಂಟ್ ಇದ್ದಾರೆ. ಸೊ ನಿಮಗೆ ಯಾರೆಲ್ಲ ಇಷ್ಟ ಉಂಟು ಅವರಿಗೆ ವೋಟ್ ಮಾಡ್ಬೋದು. ನಮ್ಮ ಹುಡುಗಿ ಏನಾದರೂ ಒಂದು ಡೇಂಜರ್ ಝೋನಿಗೆ ಬಂದರೆ ನಾವು ಅವಳನ್ನು 99 ವೋಟ್ ಕೊಟ್ಟು ಗೆಲ್ಲಿಸ್ಬೋದು. ಓಕೆ, ಇಷ್ಟು ನಿಮಗೆ ಕ್ಲಿಯರ್ ಆಯ್ತಲ್ವಾ. ಸೊ ಹಾಗಾಗಿ ಯಾರನ್ನು ನಾವು ದ್ವೇಷ ಮಾಡೋದು ಬೇಡ. ನನ್ನ ಕೂಡ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ. ನಾನು ಪ್ರತಿ ಸಲ ಬಂದದ್ದು ಅದು ನಿಜವಾಗಲೇ ಆಗ್ತಾ ಉಂಟು. ಹಾಗಾಗಿ ನನಗೆ ಕೂಡ ತುಂಬ ಹೋಪ್ಸ್ ಉಂಟು. ನಮ್ಮ ಇದರಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಅಲ್ಲಿ ಟಾಪ್ 2 ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿ. ಸೊ ನೋಡುವ, ಎಲ್ಲರೂ ನಾವು ನಮ್ಮದು ಮನಸ್ಸು ಒಳ್ಳೆದಿದ್ರೆ ನಾನು ಯಾಕೆ ಇಷ್ಟೊಂದು ಇದು ಹೇಳುವುದಂದರೆ, ನಮ್ಮ ತುಳುನಾಡಿನ ಹುಡುಗಿ. ತುಳುನಾಡು ಅಂದರೆ ಆ ಹುಡುಗಿ ಅಜ್ಜಿ ಮನೆ ಪಡುಬಿದ್ರೆಯಲ್ಲಿ ಇರೋದು. ಓಕೆ, ಅವಳು ಇದು ಕಲ್ತದೆಲ್ಲ ಮುಂಬೈಯಲ್ಲಿ. ಸೊ ಎಲ್ಲರೂ ಹೇಳ್ತಾರೆ ಅವಳು ಮುಂಬೈ ಹುಡುಗಿ, ತುಳುನಾಡಿನ ಅವಳು ಹೇಗೆ ಆಗ್ತಾಳೆ ಹಾಗೆ. ಅವಳದ ಅಜ್ಜಿದ ಮನೆ ಪಡುಬಿದ್ರೆಯಲ್ಲಿ. ಹಾಗಾಗಿ ನಮ್ಮ ತುಳುನಾಡಿನ ಹುಡುಗಿ. ಮತ್ತು ನಮಗೆ ಕೂಡ ಒಂದು ಪ್ರೌಡ್ ಫೀಲ್ ಆಗ್ತದೆ. ಏನಂದರೆ ನಮ್ಮ ತುಳುನಾಡಿನ ಕರಾವಳಿ ಹುಡುಗಿ ಅಂತ ಹೇಳಲಿಕ್ಕೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಹಾಗೆ ಅವಳು ಒಂದು ಮುಂಬೈ ಹುಡುಗಿ ಒಂದು ಕನ್ನಡ ಕಲಿದಂದರೆ ಅದು ನಿಜವಾಗ್ಲೂ ಗ್ರೇಟ್. 6 ತಿಂಗಳಲ್ಲಿ ಯಾರೂ ಕನ್ನಡ ಕಲಿಯೋದಿಲ್ಲ. ಆದರೂ ಅವಳು ತಡವರಿಸದೇ ಇದ್ರೂ ಕೂಡ ಉಂಟಲ್ಲ, ಅಲ್ಲಿ ಒಂದು ಅಷ್ಟು ಮಂದಿ ಹೇಟರ್ಸ್ ಇದ್ರು. ಈಗ ಸ್ವಲ್ಪ ಸ್ವಲ್ಪ ಅವಳನ್ನು ಪಾಪ ಪ್ರೀತಿ ಮಾಡ್ತಾ ಇದ್ದಾರೆ. ಆದರೂ ಆ ಹುಡುಗಿಯ ಒಂದು ಮನಸ್ಥಿತಿಗೆ ಒಂದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಯಾಕಂದರೆ ಪ್ರತಿದಿನ ಅವಳ ಹತ್ರ ಸ್ಟಾರ್ಟಿಂಗ್ ಎಲ್ಲ ಜಗಳ ಮಾಡ್ತಿದ್ರು. ಈಗ ಸ್ವಲ್ಪ ಲಾಸ್ಟ್ ಎಂಡ್ ಆಗೋಗ ಸ್ವಲ್ಪ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಒಂದು ಬೇರೆಯವರು ಆಗ್ತಿದ್ರು ಉಂಟಲ್ಲ, ಯಾವತ್ತೂ ಗೀವ್ ಅಪ್ ಮಾಡಿ ಹೋಗ್ತಿದ್ರು. ಆ ಭಾಷೆ ಬರೆದಿದ್ರು, ಅವಳದೇ ಒಂದು ಭಾಷೆಯಲ್ಲಿ ಒಂದು ಮಾತನಾಡಿ ಇಷ್ಟು ಟೈಮ್ ಬರೋದಂದ್ರು ನಿಜವಾಗ್ಲೂ ನಾವು ಎಲ್ಲರೂ ಆ ಒಂದು ಹುಡುಗಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವಳ ಧೈರ್ಯಕ್ಕೆ ಮೆಚ್ಚುವಂಥದ್ದು. ಎಷ್ಟು ಮಂದಿ ಎಷ್ಟು ಇನ್ಸಲ್ಟ್ ಮಾಡಿದ್ರು ಅವಳು ಗೀವ್ ಅಪ್ ಮಾಡೋದಿಲ್ಲ. ಅಷ್ಟೊಂದು ಸಣ್ಣ ಹುಡುಗಿ ದೊಡ್ಡವರಿಗೆ ಅವಳು ಹೇಳ್ತಾಳೆ ಈ ರೀತಿ ಮಾಡಿ ಅಂತ ಹೇಳ್ತಾಳೆ. ಓಕೆ, ಸೊ ಈಗ ಎಲ್ಲರೂ ಅವಳನ್ನು ಪ್ರೀತಿ ಮಾಡ್ತಿದ್ದಾರೆ. ಹೊರಗಡೆ ಕೂಡ ಯಾರೆಲ್ಲ ಒಳಗಡೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ, ಸೂರಜ್, ಜಾನ್ವಿ ಎಲ್ಲ ಹೇಳ್ತಾ ಇದ್ದಾರೆ ಅವಳಿಗೆ ತುಂಬ ಹೊರಗಡೆ ಕೂಡ ತುಂಬ ಜನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಕೆಲವರು ಅವಳಿಗೆ ಆಗದವರು ಫೇಸ್ಬುಕ್ಕಲ್ಲೆಲ್ಲ ನೆಗೆಟಿವ್ ಆಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಕೂಡ ಯಾರೋ ಒಂದು ಹಾಕಿದ್ರು, ಯೂಟ್ಯೂಬಲ್ಲಿ ಕೂಡ ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ. ಅದು ಅವರವರದ್ದು. ಆದರೆ ಅವಳ ವ್ಯಕ್ತಿತ್ವ ಏನಂತ ಹೇಳಿ ನಮಗೆ ನೋಡುವವರಿಗೆ ಗೊತ್ತಿದೆಯಲ್ಲ, ನಾವೇನು ಅಂದರಲ್ಲ, ನಮಗೆ ಗೊತ್ತಿದೆಯಲ್ಲ. ಹಾಗೆ ವ್ಯಕ್ತಿಗತವಾಗಿ ನಾವು ನೋಡ್ಲಿಕ್ಕೆ ಹೋದರೆ ಅವಳು ಎಷ್ಟು ಒಳ್ಳೆಯವಳು. ಹಾಗಾಗಿ ನಮ್ಮದೊಂದು ಆಶೆ ಏನಂದರೆ ಒಳ್ಳೆಯವರು ವಿನ್ ಆಗಬೇಕಂತೇಳಿ, ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಅವಳನ್ನು ಗೆಲ್ಲಿಸುವಂತ ಹೇಳಿ ನಾನು ಕೂಡ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಓಕೆ, ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.